ಸಿದ್ದರಾಮಯ್ಯ ತಯಾರಿಗಳು ಹೇಗೆ? ಈಗ 3ನೇ ತಾರೀಕು ಏನು ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇದನ್ನು ಒಬ್ಬ ವ್ಯಕ್ತಿಯ ವೈಭವೀಕರಣ ಅಂತಕ್ಕಂಥದ್ದು ಅಂದ್ಕೊಳ್ಬೇಡಿ. ಅವರ ಅಭಿಮಾನಿಗಳ ವಿಶ್ವಾಸದ ವೈಭವೀಕರಣ ಮಾಡಿದರೆ ತಪ್ಪಾಗಲಿ. ಅದಕ್ಕಿಂತ ಅದು ಒಳ್ಳೆಯದು. ಸಿದ್ದರಾಮಯ್ಯ ಅವರು 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, 5 ವರ್ಷ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದಕ್ಕೊಂದು ಗೌರವ ಸಲ್ಲಿಸ್ತಕ್ಕಂಥ ಒಂದು ದಿನ ಅಂತ ಹೇಳಿದರೆ ಅದು ಅವತ್ತು ಹುಟ್ಟಿದ ಹಬ್ಬದ ಅಂಗವಾಗಿದೆ. ಈಗ ನಮ್ಮ ತಂದೆಯವರು ಬಂಗಾರಪ್ಪ ನಾವೆಲ್ಲ ಅವರು ಮಾಡ್ಕೊಳ್ತಾ ಇರಲಿಲ್ಲ, ಆದರೆ ಅವ್ರ ಅಭಿಮಾನಿಗಳು ಬರ್ತಾರೆ, ಬಂದಾಗ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಇದು ಅಭಿಮಾನದ ಒಂದು ಹುಟ್ಟುಹಬ್ಬದ ಹೊರತು ಇದು ಒಂದು ಪಕ್ಷದ ಒಂದು ಏನೋ ವೈಭವೀಕರಣ, ಒಬ್ಬ ವ್ಯಕ್ತಿಯ ವೈಭವೀಕರಣ ಅಲ್ಲ. ಅದನ್ನು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಂಪೂರ್ಣವಾಗಿ ಪಕ್ಷದ ವತಿಯಿಂದ ಮಾನ್ಯತೆ ಕೊಟ್ಟಿರೋದು. ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆಯೂ ಬರುತ್ತೆ ಅಂತ ಹೇಳಿ ಮಾಡೋದಿಲ್ಲ. ಆಮೇಲೆ ಭಾಳ ಹಠಾಚಲದಿಂದ ಉಡುಪಿ ಮತ್ತು ಮಂಗಳೂರು ಈ ಕಡೆ ಭಾಗದಲ್ಲಿ, ವಿಶೇಷವಾಗಿ ಕರಾವಳಿ ಭಾಗದಿಂದ ಹೆಚ್ಚಿನ ಜನರು ಬರ್ತಕ್ಕಂಥ ಆಸಕ್ತಿ ಬಂದಿದೆ, ಬದಲಾವಣೆ ಆಗಿದೆ. ಆ ವಿಶ್ವಾಸವನ್ನು ಕೊಡ್ತಕ್ಕಂಥ ದಿನಾನೂ ಕೂಡ ಆಗುತ್ತೆ ಅಂತ ಹೇಳಿ ನನ್ನ ವಿಶ್ವಾಸ ಇದೆ.